ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಉಪ್ಪುಂದ ಶೈಕ್ಷಣಿಕ ಸಾಮಾಜಿಕ ಸೇವಾ ಸಂಸ್ಥೆ ಇದರ ಶ್ರೀ ವರಲಕ್ಷ್ಮಿ ನಿಲಯದ 7ನೇ ಮನೆಯಾದ ಬೈಂದೂರಿನ ಗದ್ದೆ ಮನೆ ಲಕ್ಷ್ಮೀ ದೇವಾಡಿಗ ಇವರ ಮನೆಯ ಪ್ರವೇಶೋತ್ಸವವು ನಡೆಯಿತು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಉಪ್ಪುಂದ 7ನೆಯ ಗೃಹ ಪ್ರವೇಶದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು, ಸಮಾಜದಲ್ಲಿ ಉಳ್ಳವರು ಅನೇಕ ಜನರಿದ್ದಾರೆ. ಉಳ್ಳವರೆಲ್ಲರಿಗೂ ಕೊಡುವ ಗುಣಗಳಿರುವುದಿಲ್ಲ. ಹೃದಯದಲ್ಲಿ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವನೆ ಇದ್ದವರು ಮಾತ್ರ ದಾನ ಮಾಡುತ್ತಾರೆ. ವರಲಕ್ಷ್ಮಿ ಟ್ರಸ್ಟ್ ಮೂಲಕ ಗೋವಿಂದ ಬಾಬು ಪೂಜಾರಿಯವರ ಸೇವಾ ಕಾರ್ಯ ಶ್ಲಾಘನೀಯ. ಜೀವನದಲ್ಲಿ ಆಸಕ್ತರಿಗೆ ನೀಡುವ ನೆರವು ಬದುಕಿನಲ್ಲಿ ಸಾಕ್ಷಾತ್ಕಾರ ಮತ್ತು ಶ್ರೇಯಸ್ಸು ನೀಡುತ್ತದೆ ಎಂದು ಹೇಳಿದ್ರು. ಕಣ್ಣಿನಲ್ಲಿ ಮತ್ತು ಭಾವದಲ್ಲಿ ದೇವರೇ ಬಂದು ನನಗೆ ಈ ಕಾರ್ಯವನ್ನು ಮಾಡಿಕೊಟ್ಟಿದ್ದಾನೆ ಅಂತ ಹೇಳುವಂತ ಭಾವ ಅವರಲ್ಲಿ ಇತ್ತು. ಇದಕ್ಕಿಂತ ದೊಡ್ಡದು ನಮಗೇನು ಬೇಕ್ರಿ ಅಂತ ಭಾವ. ಆ ತಾಯಿ 80 ವರ್ಷ, ಇಷ್ಟು ವರ್ಷ ನಾವು ಸುಮ್ಮನೆ ನೋಡಿಕೊಂಡು ಕೂತ್ಕೊಂಡೇವಲ್ಲ ಅಂತ ಒಂದು ದೊಡ್ಡ ಯೋಚನೆ. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಉಪ್ಪುಂದ ಅಧ್ಯಕ್ಷ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ವರಲಕ್ಷ್ಮಿ ಟ್ರಸ್ಟ್ ಮೂಲಕ ಬೈಂದೂರು ಭಾಗದಲ್ಲಿ 7 ಮನೆಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ. ಕೋವಿಡ್ ಸಮಯದಲ್ಲಿ ಸಹಕಾರ ಸೇರಿದಂತೆ ಕುಡಿಯುವ ನೀರು ಸರಬರಾಜು ಮುಂತಾದ ಕಾರ್ಯಗಳ ಜೊತೆಗೆ ನೊಂದವರ ಸಂಕಷ್ಟಕ್ಕೆ ಧ್ವನಿಯಾಗುವ ಪ್ರಯತ್ನವನ್ನ ಮಾಡುತ್ತಿದ್ದೇನೆ. ಶಿಕ್ಷಣ ಸಂಸ್ಥೆ, ಗೋಶಾಲೆ ಮತ್ತು ಉದ್ಯೋಗ ಕಲ್ಪಿಸುವ ಸೇವೆಗಳನ್ನು ಆರಂಭಿಸುವ ಚಿಂತನೆ ಇದೆ ಎಂದು ಹೇಳಿದ್ರು. ಮನೆ ಹೇಗಿದೆ ಅಂದರೆ, ಒಂದು 8 ರಿಂದ 10 ವರ್ಷ ನೀರಿನಲ್ಲಿ ಮುಳುಗಿದ ಮನೆ. ಮಳೆಗಾಲ ಬಂದಾಗ ಅವರು ಒಂದು 3-4-5 ತಿಂಗಳು ಮನೆ ಬಿಟ್ಟು ಹೋಗಿ ಬೇರೆ ಬಾಡಿಗೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಇತ್ತು. ಈ ಸಲ ನಾನು ಬಂದಾಗ ಈ ಮನೆ ನೀರಿನಲ್ಲಿ ಮುಳುಗೋದಲ್ಲದೆ ಬೀಳುವಂಥ ಪರಿಸ್ಥಿತಿಯಲ್ಲಿ ಗೋಡೆ ಎಲ್ಲ ಕ್ರಾಸ್ ಆಗಿಬಿಟ್ಟಿತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿತ್ತು. ನಾನು ಬಂದಾಗ ಅಜ್ಜಿ ಒಂದು ನೀರಿನಲ್ಲಿ ನಿಲ್ಲಕ್ಕಾಗದೆ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡಂಥ ಒಂದು ದೃಶ್ಯ ನೋಡಿ ನನಗೆ ಕಣ್ಣೀರು ಬಂತು. ಆವಾಗ ಇಮಿಡಿಯೇಟ್ ಹೇಳ್ದೇನೆ, ನಾನು ಈ ಮನೆಯನ್ನು ಕಟ್ಕೊಡ್ತೇನೆ ಅಂತ ಹೇಳ್ದೇನೆ. ಇವತ್ತಿನ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ 7ನೇ ಮನೆ ಅದ್ಧೂರಿಯಾಗಿ ಉದ್ಘಾಟನೆಗೊಂಡಿದೆ. ನನಗೊಂದು ಖುಷಿ, ಆ ಅಜ್ಜಿಯ ಕಣ್ಣಲ್ಲಿ ಇರುವಂಥ ಖುಷಿ ನೋಡಿ ಆ ದೇವರೇ ನನಗೆ ಆಶೀರ್ವಾದ ಮಾಡ್ದಂಗೆ ಆಯಿತು. ಮುಂದೆ ಇನ್ನೂ 3 ಮನೆ ರೆಡಿ ಆಗ್ತಾ ಇದೆ. ಮುಂದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟಿಂದ ಚಾರಿಟಿ ಮಾಡ್ತಾ ಬರ್ತಿದ್ದೇವೆ. ಇನ್ನು ಮುಂದೆ ಸಹ ಇದೇ ರೀತಿ ಆ ದೇವರು ಶಕ್ತಿ ಕೊಟ್ಟರೆ ಜಾಸ್ತಿ ಚಾರಿಟಿ ಮಾಡ್ಕೊಂಡು ಬರ್ತೇನೆ ಅಂತ. ಮುಖ್ಯ ಅತಿಥಿಗಳಾಗಿ ರಮಾನಾಥ್ ಜೋಯಿಶಾ ಉಡುಪಿ, ನಿವೃತ್ತ ಉಪನ್ಯಾಸಕರು ಹಾಗೂ ಪತ್ರಕರ್ತ ಎಸ್ ಜನಾರ್ದನ ಮರವಂತೆ ಉಪಸ್ಥಿತರಿದ್ದರು. ಈ ಶುಭ ಸಂದರ್ಭದಲ್ಲಿ ಮನೆ ನಿರ್ಮಾಣ ಮಾಡಿಸಿಕೊಟ್ಟ ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರನ್ನ ಸನ್ಮಾನಿಸಲಾಯಿತು ಹಾಗೂ ಮನೆಯ ಯಜಮಾನಿ ಲಕ್ಷ್ಮೀ ದೇವಾಡಿಗ ಅವರಿಗೆ ಮನೆಯ ಕೀಯನ್ನ ಹಸ್ತಾಂತರಿಸಲಾಯಿತು. ಶಿಕ್ಷಕ ಸುಬ್ರಹ್ಮಣ್ಯ ಜಿ ಉಪ್ಪುಂದ ಕಾರ್ಯಕ್ರಮವನ್ನು ನಿರ್ವಹಿಸಿ ವಂದಿಸಿದ್ರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.